ಸುರತ್ಕಲ್ ಮುಂಚೂರು ಬಳಿಯ ವೆಟ್ವೆಲ್ ಒಂದರಲ್ಲಿ ಪದೇ ಪದೇ ಪಂಪ್ ಕೈಕೊಡುತ್ತಿದ್ದು, ಇದರಿಂದ ಸುರತ್ಕಲ್ ವಿಭಾಗೀಯ ಪಾಲಿಕೆ ವ್ಯಾಪ್ತಿಯ ಭಾಗದ ಒಳಚರಂಡಿ ನೀರು ಚೇಳ್ಯಾರು ಗ್ರಾಮವನ್ನು ಪ್ರವೇಶಿಸಿ ಸಿಹಿ ನೀರಿನ ಬಾವಿ ನಂದಿನಿ ನದಿಯನ್ನು ಕಲುಷಿತಗೊಳಿಸುತ್ತಿರುವುದಕ್ಕೆ ಗ್ರಾಮದ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ರಾಜ ಕಾಲುವೆಯನ್ನೇ ಬಂದ್ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಭಾನುವಾರ ಮುಂಚೂರು ಬಳಿ ರಾಜಕಾಲುವೆ ಬಳಿ ಸೇರಿದ ಗ್ರಾಮಸ್ಥರು ಎಸ್ಟಿಪಿಯಿಂದ ನೇರವಾಗಿ ಕಾಲುವೆ ಸೇರುವ ಕೊಳಚೆ ನೀರಿನ ಹರಿವನ್ನ ಕಂಡು ಆತಂಕವನ್ನ ವ್ಯಕ್ತಪಡಿಸಿದರು. ಸುಮಾರು 40 ಎಕರೆಗೂ ಮಿಕ್ಕಿ ಕೃಷಿ ಭೂಮಿ ನಾಶ, ಹೈನುಗಾರಿಕೆಗೆ ಹುಲ್ಲು ತೆಗೆಯಲು ಸಮಸ್ಯೆ, ಬಾವಿ ನೀರು ಮಲಿನಗೊಂಡು ಕುಡಿಯುವ ನೀರಿಗೆ ಪರಿತಪಿಸುವಂತಾಗಿದೆ. ದೂರದ ಕಟೀಲಿನಿಂದ ಹರಿಯುವ ನಂದಿನಿ ನದಿ ಸಮುದ್ರ ಸೇರುವವರೆಗೂ ಉದ್ದಕ್ಕೂ ಮಲಿನಗೊಂಡು ನಿರುಪಯುಕ್ತವಾಗುವ ಭೀತಿಯನ್ನ ವ್ಯಕ್ತಪಡಿಸಿದ್ದಾರೆ. ಮುಕ್ಕ ಸುತ್ತಮುತ್ತಲಿನ ಸುರತ್ಕಲ್ ಚೊಕ್ಕಬೆಟ್ಟು ಭಾಗದ ಬೃಹತ್ ವಸತಿ, ಆಸ್ಪತ್ರೆ, ಮನೆ, ವ್ಯಾಪಾರ ಕೇಂದ್ರದ ಒಳಚರಂಡಿಯನ್ನ ನೇರವಾಗಿ ನದಿಗೆ ಬಿಟ್ಟು ರೋಗ ಹರಡುತ್ತಿದೆ ಎಂದು ದೂರಿದ್ದಾರೆ. ಕಳೆದ 1-2 ವಾರದಿಂದ ವೆಟ್ವೆಲ್ ದುರಸ್ತಿಗೆ ಕ್ರಮ ಕೈಗೊಂಡಿದ್ರೂ ತೀರಾ ನಿಧಾನವಾಗಿ ಕಾರ್ಯವೆಸಗಲಾಗುತ್ತಿದೆ. ಪದೇ ಪದೇ ಹಾಳಾಗುತ್ತಿರುವ ಪಂಪ್ಗಳಿಗೆ ಪರಿಹಾರ ದೊರಕಿಲ್ಲ. ಮಂಗಳೂರು ಮಹಾನಗರ ಪಾಲಿಕೆಯ ಒಳಚರಂಡಿ ನೀರು, ಮಾಲಿನ್ಯ ಎಲ್ಲವೂ ನಮ್ಮ ಪಂಚಾಯತ್ ಅನುಭವಿಸುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಯಾನಂದ ಚೇಳ್ಯಾರು ಮಾತನಾಡಿ, ಮುಂಚೂರಿನ ಹಾಗೂ ಕೊಡಿಪಾಡಿಯ ವೆಟ್ವೆಲ್ ಸಂಸ್ಕರಿತ ನೀರನ್ನು ಎಂಆರ್ಪಿಎಲ್ಗೆ ಬಳಕೆಗೆ ಸಾಗಿಸುವ ಕುರಿತಂತೆ ಪಾಲಿಕೆ ಹೇಳಿದ್ದರೂ ಕ್ರಮ ಕೈಗೊಳ್ಳದೆ ಗ್ರಾಮದ ಜನರಿಗೆ ಮೋಸ ಮಾಡಿದೆ. ನಂದಿನಿ ನದಿ ದುರ್ವಾಸನೆ ಬರುತ್ತಿದೆ. ಅಣೆಕಟ್ಟಿನ ಬಾಗಿಲು ತೆರೆದ್ರೆ ಉಪ್ಪು ನೀರು ಗ್ರಾಮಕ್ಕೆ ನುಗ್ಗುತ್ತದೆ. ನದಿ ದಡದ ಜನತೆ ತುರಿಕೆ, ಅಲರ್ಜಿ, ನುಸಿ ಕಾಟದಿಂದ ಅನಾರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇನ್ನು ಪಂಚಾಯತ್ ಇದನ್ನ ಸಹಿಸದು. ವೈಜ್ಞಾನಿಕವಾಗಿ ವೆಟ್ವೆಲ್ ನಿರ್ವಹಿಸಿ, ಇಲ್ಲವೇ ನಾವು ಗ್ರಾಮಕ್ಕೆ ಹರಿಯುವ ರಾಜ ಕಾಲುವೆಯನ್ನೇ ಸ್ಥಗಿತ ಮಾಡಬೇಕಾದ ಅನಿವಾರ್ಯತೆಯಲ್ಲಿದ್ದೇವೆ ಎಂದು ಎಚ್ಚರಿಸಿದರು. ನೀರನ್ನು ಅಲ್ಲಿಯ ಫ್ಲಶ್ಗೆ ಅಥವಾ ಯಾವ ಗಾರ್ಡನ್ಗೆ ಹಾಕಬಹುದು ಅವರಿಗೆ, ಆದರೆ ಅವರನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಅದರಲ್ಲಿ ಹಣ ಖರ್ಚಾಗ್ತದಂತೆ ನಿಟ್ಟಿನಲ್ಲಿ ಅದು ಅವರು ಕೂಡ ಮಾಡ್ತಾ ಇಲ್ಲ. ಇವರು ಕೂಡ ನಗರ ಪ್ರದೇಶದ ನೀರನ್ನು ತಂದು ನಮ್ಮ ಗ್ರಾಮಾಂತರ ಪ್ರದೇಶಕ್ಕೆ ಬಿಡ್ತಾ ಇದ್ದಾರೆ. ಎರಡಕ್ಕೂ ಕೂಡ ಸರಿಯಾದಂಥ ವ್ಯವಸ್ಥೆ ಮಾಡಿದ್ರೆ ಆಗ್ತದೆ. ಅದನ್ನು ಮಾಡದಿದ್ದರೆ ಇದೇ ರೀತಿಯಾಗಿ ನಾವೆಲ್ಲರೂ ಕೂಡ ನಾವು ಅಲ್ಲಿ ಸಾಯಬೇಕಾಗ್ತದೆ. ಇದಕ್ಕೆ ಸರಿಯಾದಂಥ ಶಾಸ್ತಿ ಆಗಲೇಬೇಕು. ಗ್ರಾಮದ ಸುಧಾಕರ್ ಶೆಟ್ಟಿ ಮಾತನಾಡಿ, ಖಂಡೇವು ಉಳ್ಳಾಯ ದೈವದ ಮೀನು ಹಿಡಿಯುವ ಜಾತ್ರೆಗೆ ಈ ಎಲ್ಲ ಮಾಲಿನ್ಯದಿಂದ ಕುಂದುಂಟಾಗಿದೆ. ಗ್ರಾಮದ ಜನತೆ ಕೃಷಿ, ಹೈನುಗಾರಿಕೆ ಮಾಡಲಾಗದೆ ನೆಮ್ಮದಿಯನ್ನೇ ಕಳೆದುಕೊಂಡಿದ್ದಾರೆ ಎಂದರು. ಮತ್ತು ದನಗಳಿಗೆ ಬೇಕಾದ ಹುಲ್ಲು ಕೊಯ್ಯಲಿಕ್ಕೆ ಸಹ ಹೋಗುವುದಿಲ್ಲ, ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತು ಕೃಷಿ ಪ್ರದೇಶ ಮತ್ತು ಎಲ್ಲ ಮನೆಯವರದ್ದು ಬಾವಿ ಉಂಟು, ಆ ಬಾವಿಗೆ ಇದರಲ್ಲಿ ಒಸರು ಹೋಗ್ತದೆ. ಆದ್ದರಿಂದ ದಯವಿಟ್ಟು ನಮ್ಮ ಖಂಡಿಗೆ ದೇವಸ್ಥಾನದ ಒಂದು ಜಾತ್ರೆಯ ವಾರ್ಷಿಕ ಮೀನು ಹಿಡಿಯುವ ಕಾರ್ಯಕ್ರಮವನ್ನು ಉಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಇದಕ್ಕೆ ಸಂಬಂಧಪಟ್ಟವರು ಇದಕ್ಕೆ ಸಹಕರಿಸಬೇಕಾಗಿ ವಿನಂತಿಸುತ್ತೇವೆ. ವೆಟ್ವೆಲ್ಗೂ ಇದೇ ವೇಳೆ ಭೇಟಿ ನೀಡಿದ ಗ್ರಾಮಸ್ಥರು ಪರಿಶೀಲನೆಯನ್ನ ನಡೆಸಿದರು. ವಾಸುದೇವ ಶೆಟ್ಟಿ, ಬಾಲಕೃಷ್ಣ, ನಿತಿನ್ ಶೆಟ್ಟಿ ಖಂಡಿಗೆ, ಸುಖೇಶ್ ಶೆಟ್ಟಿ, ರಕ್ಷಿತ್ ಮತ್ತಿತರರಿದ್ದರು.